ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ಈ ದಿವಸದ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ ಜೊತೆಗೆ ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ವಿಶ್ಲೇಷಣೆ. ಮತ್ತೆ ಹೆಣ್ಣು ಮಗಳ ಮಹಿಳೆಯ ಮೇಲೆ ಹಲ್ಲೆ ನಡೆದಿರುವಂಥ ಘಟನೆ ನಡೆದಿರುವಂಥದ್ದು. ಅದು ಪುತ್ತೂರು ನೆಲ್ಲಿಯಾಡಿಯಲ್ಲಿ ನಡೆದಿರುವಂಥ ಘಟನೆ. ಮಹಿಳೆಯೊಬ್ಬರು ಬಿಜಿ ಅನ್ನುವಂಥ ಮಹಿಳೆ ತನ್ನ ಮನೆಯ ಸಾಕು ಕರುವನ್ನು ಅವರು ಮತ್ತು ಅವರ ಮನೆ ಕೆಲಸದವರು ತಿರುಗಿ ಅದನ್ನು ಮನೆಗೆ ಕೊಂಡೋಗ್ತಾ ಇದ್ದ ವೇಳೆ ಅವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ. ಯಾಕೆ ಕರುವನ್ನು ಕೊಂಡೊಯ್ತಾ ಇದ್ದಿ, ಯಾರ್ದಿದು, ಏನಿದು ಕತೆ ಅಂತ. ಮತ್ತು ಹಲ್ಲೆ ಮಾಡಿದವರೆಲ್ಲ ಸ್ವತಃ ಆಕೆಯನ್ನು ಬಲ್ಲವರು ಮತ್ತು ಅದೇ ಊರಿನವರು. ಇದು ನೆಲ್ಲಿಯಾಡಿಯಲ್ಲಿ ನಡೆದಿರುವಂಥ ಘಟನೆ. ಇದು ತನ್ನ ಮನೆಯ ಸಾಕು ಕರುವನ್ನು ತಾನು ದಿನನಿತ್ಯ ತನ್ನ ದುಡಿಮೆಗೆ ಮಾಡ್ತಾ ಇರುವಂಥ ರಸ್ತೆ ಬದಿಯ ಅಂಗಡಿಯಲ್ಲಿ ತಂದು ಈ ಮಹಿಳೆ ಈ ಕರುವನ್ನು ಕಟ್ಟಿ ಹಾಕಿಕೊಳ್ತಾ ಇದ್ದರು. ತಿರ್ಗಾ ಸಂಜೆ ಮನೆಗೆ ಹೋಗುವಾಗ ಅದನ್ನು ತಗೊಂಡು ಹೋಗ್ತಾ ಇದ್ದರು. ಸುಮಾರು 1 ವರ್ಷಗಳಿಂದ ಇದೇ ಒಂದು ಅವರದ್ದು ನಿತ್ಯದ ರೂಢಿ. ನಿನ್ನೆ ದಿವಸ ರಾತ್ರಿ ಈ ಒಂದು ಕರುವನ್ನು ಅವರ ಮನೆಯ ಕೆಲಸದವರು ಮತ್ತು ಇವರು ತೆಗೆದುಕೊಂಡು ಹೋಗ್ತಾ ಇದ್ದಾಗ ಒಂದು ತಂಡದವರು ಮೊದಲಿಗೆ ಬಂದು ವಿಚಾರಣೆ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಇನ್ನೊಂದು ತಂಡದವರು ಬಂದು ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ. ಕೇವಲ ಹಲ್ಲೆ ಮಾತ್ರ ಅಲ್ಲ, ಮಹಿಳೆ ಅಂತ ನೋಡದೆ ಆಕೆಯ ಬಟ್ಟೆಯನ್ನು ಕೂಡ ಎಳೆದಾಡಿ ಕಿತ್ತಾಡಿ ಹರಿದಾಕಿದ್ದಾರೆ. ಜೊತೆಗೆ ಅವರ ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರವನ್ನು ಕೂಡ ಕಿತ್ತುಕೊಂಡಿದ್ದಾರೆ. ಸೊ ಈ ಘಟನೆ ನೆಲ್ಲಿಯಾಡಿಯಲ್ಲಿ ನಡೆದಿರುವಂಥದ್ದು. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ತಡವಾಗಿ, ಘಟನೆ ನಿನ್ನೆ ನಡೆದರೂ ಕೂಡ ತೀರಾ ತಡವಾಗಿ ಈಗಷ್ಟೇ ಮಧ್ಯಾಹ್ನ ಪ್ರಕರಣ ದಾಖಲಾಗಿದೆ. ಮತ್ತು ಈ ಹಲ್ಲೆಗೊಳಗಾದ ಮಹಿಳೆ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಎಸ್, ಈ ಘಟನೆ ಬಗ್ಗೆ ಏನಾಯಿತು, ಯಾಕೆ ಈ ಘಟನೆ ನಡೆಯಿತು, ಈ ವಿಚಾರವನ್ನು ನಾವು ಸ್ವತಃ ಬಿಜಿ ಅವರಿಂದಲೇ ಮಾಹಿತಿ ಪಡೆಯೋಣ. ಬಿಜಿ ಅವರನ್ನು ಸಂಪರ್ಕ ಮಾಡೋಣ. ಎಸ್, ಇದು ನೆಲ್ಲಿಯಾಡಿಯಲ್ಲಿ ರಾತ್ರಿ ನಡೆದಿರುವಂಥ ಘಟನೆ. ಒಬ್ಬರ ಮೇಲೆ ಬಿಜಿ ಅವರು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಇದು ಅಕ್ಕ, ಏನಾಯ್ತು ಘಟನೆ, ಯಾಕೆ ಏನಾಯ್ತು, ಹೇಗೆ ಆಯ್ತು? ಹೇಳಿ ಅಮ್ಮ, ಹೇಳಿ. ಬಿಜಿ ಎಲ್ಲಿ? ಪೆರಿಯ ಶಾಂತಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ. ಏನು ದೊಡ್ಡ ಅಂಗಡಿಯಾ, ಸಣ್ಣ ಅಂಗಡಿಯಾ, ಏನು ಅಂಗಡಿ ಇಟ್ಕೊಂಡಿದ್ದೀರಾ? ಅಂಗಡಿ. ಸರಿ, ನಿಮ್ಮ ಏನಾಯ್ತು ನಿನ್ನೆ ದಿವಸ ಏನಾಯ್ತು? ಸ್ವಲ್ಪ ಕರೆಕ್ಟ್ ಆದ ಕಟ್ಟಿ ನಮ್ಮ ಮನೆ ಅಲ್ಲಿಗೆ ಕರೆದುಕೊಂಡು ಹೋಗೋದ್ರಲ್ಲಿ ಘಟನೆ ನಡೆದಿದೆ ಸರ್. ನೀವು ಒಂದು ಕಡೆ ನಿಂತ್ಕೊಂಡು ಮಾತಾಡಿ ಅಮ್ಮ, ಒಂದು ಕಡೆ ನಿಂತ್ಕೊಂಡು ಮಾತಾಡಿ. ನಿಮ್ಮದು ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಓಕೆ, ಸರಿ. ಎಸ್, ಈಗ ಎಲ್ಲಿದ್ದೀರಿ ನೀವು ಹೇಳಿ? ಈಗ ಈ ಕ್ಷಣ ಎಲ್ಲಿದ್ದೀರಿ ನೀವು? ಅಶ್ವಿನಿ ಆಸ್ಪತ್ರೆ ನೆಲ್ಲಿಯಾಡಿಯಲ್ಲಿ ಅಡ್ಮಿಟ್ ಆಗಿದ್ದೀರಾ? ಓಕೆ, ಸರಿ. ಈಗ ನಿನ್ನೆ ಏನಾಯ್ತಮ್ಮ? ಏನಾಯ್ತು ಸರ್? ನನ್ನ ಕೆಲಸದವರು ಕುಮಾರ ಅನ್ನೋರು ಒಂದು 7 ಗಂಟೆ ಮೇಲೆ ಕರುವನ್ನು ಕಟ್ಟಿದ್ದ ನನ್ನ ಮುಂದಿಗೆ ಶಾಂತಿಯಿಂದ ಹೋಗುವ ವೇಳೆಯಲ್ಲಿ ಒಂದು ಕಾರಿನವರು ಬಂದು ಪೆರಿಯ ಶಾಂತಿಯಿಂದ ಒಂದು ನಿಮಿಷ ಪೆರಿಯ ಶಾಂತಿಯಿಂದ ನಿಮ್ಮ ಕರುವನ್ನು ಎಲ್ಲಿಗೆ ಕೊಂಡೋಗ್ತಾ ಇದ್ದೀರಿ? ಹಲೋ, ನಿಮ್ಮ ಕರುವನ್ನು ಎಲ್ಲಿಗೆ ಕೊಂಡೋಗ್ತಾ ಇದ್ದೀರಿ? ಕರುವನ್ನು ಮನ್ನಗುಂಡಿ ನಿಮ್ಮ ಮನೆಗ? ಈಗ ನಿಮ್ಮ ಪೆರಿಯ ಶಾಂತಿಯಿಂದ ಈ ಮನ್ನಗುಂಡಿ ನಿಮ್ಮ ಮನೆಗೆ ಎಷ್ಟು ದೂರ ಇದೆ? ಒಂದು 3/4 ಕಿಲೋಮೀಟರ್ ಇದೆ. ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು? ಎಸ್. ಯಾರು ಕುಮಾರ್ ಅವರು ನಿಮ್ಮ ಕೆಲಸದವರು ಕರುವನ್ನು ಹಿಡ್ಕೊಂಡು ಹೋಗ್ತಾ ಇದ್ರಾ? ಹೌದು. ಆಗ ಏನಾಯ್ತು? ಕುಮಾರ್ ಅವರು ಹೋಗ್ತಾ ಇರೋ ದಾರಿಯಲ್ಲಿ ನಮ್ಮ ಅಂಗಡಿಯಿಂದ 3 ಮೀಟರ್ ಒಂದು ಕಾರ್ನವರು ಬಂದು ತಡೆ ಹಾಕಿ ನಿಲ್ಲಿಸಿದ್ರು. ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಅವ್ರ ಹತ್ರ ಕೇಳಿದ್ರು. ಓಕೆ.
ಅಷ್ಟ್ರಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಬೇರೆ ಹೋಗಿ ಇಲ್ಲ ನಾವು ಸಾಕ್ತಾ ಇರುವ ಕರುವುದು ಅಂತ ಅವರಿಗೆ ಕೊಟ್ಟವರು ಆಯ್ತು ಸರಿ ಕೊಟ್ಟು ಬಿಟ್ಟುಕೊಟ್ಟಿದ್ದಾರೆ. ಓಕೆ. ಆಮೇಲೆ ಕುಮಾರ್ ಅವರು ನಡ್ಕೊಂಡು ಕರುವನ್ನು ಮನೆಗೆ ಕರೆದುಕೊಂಡು ಮತ್ತು ಹೋಗುವ ದಾರಿಯಲ್ಲಿ ಮಣ್ಣಾಮುಂಡಿ ಇರೋ ಪ್ಲೇಸಿಂದ ಒಂದು 100 ಮೀಟರ್ ಹಿಂದುಗಡೆ ಸರಿ ಬೊಲೊರೋ ಗಾಡಿ ಮತ್ತು ಒಂದು ಕಾರಲ್ಲಿ ಬಂದ ಜನರು ಅವರನ್ನು ಅಡ್ಡ ಹಾಕಿ ಕರೆದುಕೊಂಡು ಇದನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಕರಿಯಪ್ಪ ಅಂತ ಹೇಳ್ಕೊಂಡು ಅವ್ರಿಗೆ ಹೊಡೆದಿದ್ದಾರೆ. ಓಕೆ. ಹೊಡಿತಾ ಇರುವಾಗ ನನಗೆ ಲೊಕೇಶನ್ ಅವರು ಎಲ್ಲಿರೋದು ಫೋನ್ ಮಾಡಿದ್ರು. ಅಕ್ಕ ನಿಮ್ಮ ಕೆಲಸದವರಿಗೆ ಅಲ್ಲಿ ಯಾರೋ ತಡೆ ಹಿಡಿದಿದ್ದಾರೆ ಹೋಗಿ ವಿಚಾರಿಸ್ತೀವಿ. ಓಹೋ ಸರಿ. ಲೋಕೇಶ್ ಅವರು ನಿಮಗೆ ಮಾಹಿತಿ ಕೊಟ್ಟರು ನಿಮ್ಮ ಕೆಲಸದವರಿಗೆ ಹೊಡಿತಾ ಇದ್ದಾರೆ ಅಂತ. ಫೋನ್ ಮಾಡಿ ಸರಿ ಸರಿ. ಆಗ ಇಸ್ಲಾಂಪುರ ಕಡೆಯಿಂದ ಆಟೋ ರಿಕ್ಷಾ ಬರ್ತಿತ್ತು ಮೋಹನ್ ಅನ್ನೋದು. ಹೌದು. ನಾನು ಆ ಆಟೋಗೆ ಕೈ ಮಾಡಿ ಅದರಲ್ಲಿ ಹತ್ತಿಕೊಂಡು ಬಂದೆ. ಅದರಲ್ಲಿ ಹತ್ತಿಕೊಂಡು ಬರುವಾಗ ಇವ್ರು ನನ್ನ ಕೆಲಸದವರಿಗೆ ಹೊಡಿತಾ ಇರೋದನ್ನ ನೋಡ್ಕೊಂಡು ಆಟೋದಿಂದ ಹಿಡಿದು ಓಡಿ ಹೋಗಿ ಯಾಕೆಲ್ಲ ಹೊಡಿತಾ ಇದ್ದಾರೆ ನಾನು ಸಾಕ್ತಾ ಇರೋ ಕಡೆ ಅಂತ ಹೇಳಿದವರು. ಅಷ್ಟರಲ್ಲಿ ಅವರು ಕೂಡ ಮಕ್ಕಳ ಜಪಸರ ಹಾಕೊಂಡು ದನವನ್ನು ಕಡಿಲಿಕ್ಕೆ ತಗೊಂಡು ಹೋಗ್ತಾ ಇದ್ರು ಅಂತ ನನ್ನ ಮೈ ಮೇಲೆ ಕಟ್ಟಿ ಹಾಕಿ ಟೀ ಶರ್ಟ್ ಎಲ್ಲ ಹರಿದಾಕಿ ನನ್ನ ಎಡ ಸೈಡ್ ಕುತ್ತಿಗೆಗೆ ಮತ್ತೆ ಕಿವಿಗೆಲ್ಲ ಕಿವಿ ಎಲ್ದ ಹೊಡೆದಾಗ ಒಂದೇ ಹೊಡೆತಕ್ಕೆ ಕಿವಿಯಲ್ಲಿ ಇರಿಮಿಸಿ ಕಟ್ಟಾಗೋಯ್ತು. ಕುತ್ತಿಗೆ ಮತ್ತೆ ತಲೆ ಭಾಗಕ್ಕೆ ಹೊಡೆದಿರೋದು. ಅದರಲ್ಲಿ ಅವ್ರೀಗ ಟೀ ಶರ್ಟ್ ಮತ್ತೆ ಇದರಲ್ಲಿ ಸೇರಿ ಹಿಡಿದಾಗ ನನ್ನ ಕುತ್ತಿಗೆ ಮಾಂಗಲ್ಯ ಚೈನು ಕಟ್ಟಾಗಿ ಹೋಗಿ ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ, ನನಗೆ ಸಿಗ್ಲೇ ಇಲ್ಲ. ಅದು 3.5 ಪೌಂಡ್ ಚೈನ್ ಇತ್ತು ಸರ್. 3.5 ಪೌಂಡ್ ಚೈನ್ ಮಾಂಗಲ್ಯ ತರ ಇತ್ತು. ಮತ್ತೆ ಆಮೇಲೆ ನನ್ನ ಕೆಲಸದವರು ಅಮ್ಮನಿಗೆ ಹೊಡಿಬೇಡಿ ಅಂತ ಕರುವನ್ನು ಬಿಟ್ಟು ಅವರ ತಡೆ ಹಿಡಿದಾಗ ಒಂದು ಸೈಕಲ್ ಚೈನ್ ಟೈಪ್ ಒಂಥರ ಚೈನಲ್ಲಿ ನನ್ನ ಎಡಗೈಗೆ ಮತ್ತೆ ಹೊಡೆದಿದ್ದಾರೆ. ಹೊಡೆಯೋಷ್ಟರಲ್ಲಿ ನಾನು ಫೋನ್ ತಗೊಂಡು ಫೋನ್ ಅಲ್ಲಿ ಹೋಗಿ ನಮ್ಮ ಪ್ರತಾಪ್ ರೆಡ್ಡಿ ಸರ್ಗೆ ಫೋನ್ ಮಾಡಿದೆ. ಸರ್ ಇಲ್ಲಿ ಈ ತರ ಹೊಡಿತಾರೆ ಸರ್ ಅಂತ ಫೋನ್ ಮಾಡ್ಬೇಕಂದ್ರೆ ಅವಳು ಫೋನ್ ಮಾಡ್ತಾಳೆ ಡ್ರೈವರ್ ಅಂತ ಹೇಳ್ಕೊಂಡು ಅವರೆಲ್ಲ ಗಾಡಿ ಹತ್ತಿ ಹೋದ್ರು. ಈಗ ಇದು ಬಿಜು ಅವರೇ, ಈ ನಿಮ್ಮ ಮೇಲೆ ನಿಮ್ಮ ಕೆಲಸದವರ ಮೇಲೆ ಎಲ್ಲ ಈ ರೀತಿ ದಾಳಿ ಮಾಡಿದವರು ಯಾರು, ನಿಮ್ಮ ಊರಿನವರೇನಾ? ಮಹೇಶ್ ಅನ್ನೋರು ಸರ್, ಕೊಕ್ಕಡದವರು. ಕೊಕ್ಕಡದವರಾ? ಬೇರೆ ಅವರ ಜೊತೆಗಿದ್ದವರು ನನಗೆ ಪರಿಚಯ ಇಲ್ಲ, ಕತ್ತಲಾಗಿತ್ತು, ಕಾಣಕ್ಕೆ ಸಿಕ್ಕಿಲ್ಲ. ಆದ್ರೆ ಮಹೇಶ್ ಅನ್ನೋರು ನನಗೆ ಚಿರಪರಿಚಿತರು. ಅವರು ಸಣ್ಣಕ್ಕೆ ಕೊಳ್ಳ ಇದ್ದಾರೆ, ಅವರು ಒಂಥರ ಜೋಕರ್ ಟೈಪ್ ಮನುಷ್ಯ. ನಾನು ಇದರ ಬಗ್ಗೆ ನನಗೆ ಪೊಲೀಸ್ ವಕೀಲಿ ಇದು ಮಾಡ್ಬೇಕಂದ್ರೆ ಕಾಂಪ್ರಮೈಸ್ ಮಾಡುವ ನಾವು ಅಂತೆಲ್ಲ ಹೇಳಿ ಲೋಕೇಶ್ ಅವರಲ್ಲಿ ಇಲ್ಲಿಗೆ ಕಳಿಸಿದ್ರು. ಯಾವಾಗ ಇದು FIR ಮಾಡಿ ನನಗೆ ಹೊಡೆದಿದ್ದಾರೆ, ಯಾಕೆ ಹೊಡೆದಿದ್ದಾರೆ ಅಂತ ನನಗೆ ಪರಿಹಾರ ಆಗಬೇಕು ಅಂತ ಹೇಳುವಾಗ ಅವರು ಕೇಸ್ ಅನ್ನ ದಾಖಲಿಸ್ಕೊಳ್ತಾ ಇರ್ಲಿಲ್ಲ. ಈಗ ಈ ಹಲ್ಲೆ ಮಾಡಿದವರು ಅದರಲ್ಲಿ ಒಬ್ಬರು ನಿಮಗೆ ಪರಿಚಯದವರು ಅಲ್ವಾ? ಹೌದೌದು. ಏನ್ ಹೆಸರು ಹೇಳಿದ್ರಿ ಅವ್ರದ್ದು ನೀವು? ಮಹೇಶ್. ಇದು ಈ ಮಹೇಶ್ ಅವ್ರ ಹತ್ರ ನೀವು ಹೇಳಲಿಲ್ವಾ ಯಾಕೆ ಹೊಡಿತಾ ಇದ್ದೀರಿ ಅಂತ ಕೇಳಲಿಲ್ವಾ ನೀವು? ನಾನು ಕೇಳ್ತಾ ಇದ್ದೀನಿ ಸರ್, ಬಂದ ಆಟದಿಂದ ಓಡಿ ಹೋಗಿ ಯಾಕೆ ನಾವು ಹೊಡಿತಾ ಇದ್ದೀರಾ, ನಾನು ಸಾಕ್ತಾ ಇರೋ ಕರು ಅದು ಅಂತ ಹೇಳುವಾಗ ಅವ್ರು ಫುಲ್ ಡ್ರಿಂಕ್ಸ್ ಮಾಡಿದ್ರು ಸರ್. ಎಲ್ಲರಿಗೂ ಅವ್ರೇನೋ ಕೇಳ್ತಾನೆ ಏನಿಲ್ಲ, ಕೂಡ ಮಕ್ಕಳ ಜಪಸರ ಹಾಕೊಂಡು ದನ ಕಡಿಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಹೊಡೆದಿದ್ರು. ಈಗ ಇದು ಅಕ್ಕ, ನೀವು ಈ ಕರುವನ್ನು ದಿನ ನಿಮ್ಮ ಅಂಗಡಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಸರ್, ನಮ್ಮ ಮನೆಯಿಂದ ಅಂಗಡಿಗೆ ದೂರ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇರುದಿಲ್ಲ, ನಾವು ಅಲ್ಲೇ ಇರುದು ಪೆರೇಶಾಂತಿಯಲ್ಲಿ. ಪೆರೇಶಾಂತಿಯಲ್ಲೇ ಇರುದಾ ನೀವು? ಹೌದು. ಹಾಗಾಗಿ ನೀವು ದಿನ ಬೆಳಿಗ್ಗೆ ಹೋಗುವಾಗ ಈ ಕರುವನ್ನು ತಗೊಂಡು ಹೋಗ್ತಾ ಇದ್ದೀರಿ? ಒಂದು ವಾರದಿಂದ ಕರು ಅಲ್ಲೇ ಇತ್ತು ಸರ್, ನಮ್ಮ ಅಂಗಡಿ ಹತ್ರನೇ ಕಟ್ಟಿ ಹಾಕಿ ನಮ್ಮ ಗಂಡ ಮತ್ತೆ ಕುಮಾರ್ ಅನ್ನೋರು ಪೆರೇಶಾಂತಿ ಅಂಗಡಿಯಲ್ಲಿ ಅವರಲ್ಲೇ ಮಲಗ್ತಾ ಇದ್ದಿದ್ದು ಸರ್. ಆಮೇಲೆ ನಾವು ನಾಳೆ ರಜೆ ಹಾಕ್ಬೇಕು, ಮನೆಗೆ ಕರ್ಕೊಂಡು ಹೋಗುವ ಅಂತ ಕರ್ಕೊಂಡು ಬರ್ತಾ ಇರುವ ಟೈಮಲ್ಲಿ ಈಗ ಆಗಿದೆ. ಈಗ ಇದು ಕೇಸ್, ನೀವು ವಿಚಾರಕ್ಕೆ ಕೇಸ್ ಮಾಡ್ಲಿಕ್ಕೆ ಹೋದಾಗ ಏನ್ ಹೇಳಿದ್ರು? ಈಗ ನಿನ್ನೆನೆ ಕೇಸ್ ಬುಕ್ ಆಯ್ತಾ ಅಲ್ಲ ಇವತ್ತು ಫೈಲ್ ಆಯ್ತಾ ಕೇಸ್? ಮೊನ್ನೆ 27ನೇ ತಾರೀಕು ನಡೆದಿರೋ ಘಟನೆ ಬಂದು ನಾನಿಲ್ಲಿ ಆಸ್ಪತ್ರೆಗೆ ಬಂದು ದಾಖಲಾಗದ, ನಾನಿಲ್ಲಿ ಬರೋದಕ್ಕಿಂತ ಮೊದಲೇ ನನ್ನ ಹಸ್ಬೆಂಡ್ ನೀವು ಆಟೋದಲ್ಲಿ ಬನ್ನಿ ಅಂತ ಹೇಳಿಬಿಟ್ಟು ಅವರು ಹೋಗ್ತಿದ್ದು ಹೋದ್ರು. ಪೊಲೀಸರು ಬಂದಿದ್ರು, ಪೊಲೀಸರು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬನ್ನಿ ಅಂತ ಕರೆದಿರ್ತಾರೆ. ಕರೆದಾಗ ಅವರು ಬೈಕಲ್ಲಿ ನಮ್ಮನ್ನ ಆಟೋದಲ್ಲಿ ಬನ್ನಿ ಅಂತ ಬಂದ್ರು. ಬರುವಾಗ ನನಗೆ ತಲೆ ತಿರುಗಿಬಿಟ್ಟು ನನ್ನನ್ನು ಇಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಸ್ಪತ್ರೆ ಹಸ್ಬೆಂಡ್ ಗೊತ್ತಿಲ್ಲ, ಅವರು ಸೀದಾ
ಓಪಿಗಳು ಅಲ್ಲಿ ಹೋಗಿ ಕಂಪ್ನಿ ಬರೀ ಅಂತ ಹೇಳಿ ನಾಳೆ ಬುಕ್ ಆಗಿದೆ ಅಂತ ಫೋನ್ ಮಾಡಿದಾಗ ನಾಳೆ ಬರೀ ನೀವು ಹೋಗಿ ಅಂತ ಹೇಳಿ ಕಳಿಸಿ ಬರಬೇಕು. ಇಲ್ಲಿ 28 ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪೊಲೀಸರಿದ್ರು, ಯೋಗರಾಜ್ ಸರ್ ಮತ್ತು ಹಿತೇಶ್ ಸರ್ ಬಂದಿದ್ರು. ಬಂದು ನನ್ನ ಹತ್ರ ಮಾಹಿತಿಯನ್ನು ಕೇಳಿದ್ವಿ ಏನು ಅಂತ. ಸರ್ ಈ ತರ ಆಗಿದೆ ಸರ್, ಮಾಡ್ತಿದ್ದಾರೆ ಸರ್ ನೋಡಿ ಅಂತ ತೋರಿಸಿದ್ರೆ ಅವ್ರು ಲೋಕೇಶ್ ಬರ್ತಾರೆ. ಬಂದ ಮೇಲೆ ಏನಾದ್ರು ಕಾಂಪ್ರಮೈಸ್ ಒಪ್ಪಿತೀರಾ ಅಂತ ನೋಡಿ, ನೀವು ಆದ್ರೆ ಆದಾಗ ನಾವು ಕಂಪ್ಲೇಂಟ್ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಬೇಕಂದ್ರೆ ನಾವು ಕಾಂಪ್ರಮೈಸ್ ಯಾವ್ದಕ್ಕಿಲ್ಲ ಸರ್, ಹೊಡೆದಿರೋರು ಅವ್ರ ತಂಡದಿಂದ. ಅದಕ್ಕೆ ನನಗೆ ಮಾಹಿತಿ ಬೇಕು, ತುಂಬಾನೇ ಹೊಡೆದಿರೋದ್ರಿಂದ ಅದು ಹೆಣ್ಣು ಜನವನ್ನು ನಾನು ಕರ್ತಾ ಇರ್ಬೇಕಾರು ಯಾಕೆ ನನಗೆ ಹೊಡೆದಿದ್ದಾರೆ, ನನ್ನ ತಾಯಿ ನನ್ನ ಗಂಡ ಇರುವಾಗ ಯಾಕೆ ಕಿತ್ತಿದ್ದಾರೆ, ನನಗೆ ಅದನ್ನ ವಿಧವೆ ಮಾಡಬೇಕು ಆಯ್ತಲ್ಲ ಸರ್, ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ನಾನು ಅವ್ರ ಎಫ್ಐಆರ್ ಮಾಡಿ ಅಂತ ಹೇಳಿದಾಗ ಅವರು ಸಂಜೆ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಅಂದ್ರೆ ಪೊಲೀಸರು ಬಂದು ಎಲ್ಲಾ ವಿಚಾರಕ್ಕೂ ಕೊನೆಗೆ ಕಾಂಪ್ರಮೈಸ್ ಮಾಡ್ತೀರಾ ಅಂತ ಕೇಳೋದು. ಹೌದು, ಕಾಂಪ್ರಮೈಸ್ ಲೋಕೇಶ್ ಅವರು ಬರ್ತಾರೆ, ಕಾಂಪ್ರಮೈಸ್ ಮಾಡಿ ಅಂತ ಹೇಳಿದ್ರು. ಈಗ ಅಕ್ಕ, ಈಗ ನಿಮ್ಮ ಆಯ್ತು, ಈಗ ಘಟನೆ ನಡೆದು 2 ದಿವಸ ಆಯ್ತು, ನಿಮ್ಮ ಮಂಗಳಸೂತ್ರ ಸಿಕ್ಕಿತಾ? ಸಿಕ್ಲಿಲ್ಲ ಸರ್. ಸಿಗಲಿಲ್ಲ. ಪೊಲೀಸರು ಹುಡುಕಿ ಕೊಟ್ರಾ? ಇಲ್ಲ, ಅವ್ರು ಬರ್ಲಿಲ್ಲ ಇಲ್ಲಿ ಯಾರು. ಮತ್ತೆ ಅವ್ರು ಕಾಂಪ್ರಮೈಸ್ ಮಾಡ್ತೇನೆ ಅಂತ ಹೇಳ್ತಾರಂತೆ ನಿಮ್ಮ ಹತ್ರ? ನಮ್ಮ ಹತ್ರ ಏನಿಲ್ಲ ಸರ್, ಅವ್ರು ಲೋಕೇಶ್ ಅವ್ರ ಹತ್ರ ಲೋಕೇಶ್ ಅವ್ರ ಹತ್ರ ನೀವು ಮಾತಾಡಿ ಲೋಕೇಶ್ ಅವರು ಬರ್ತಾರೆ ಅಂತ ಹೇಳಿದ್ರು ಪೊಲೀಸರು. ಲೋಕೇಶ್ ಅವರು ಇಲ್ಲಿ ಬಂದಿದ್ರು. ಬಂದಾಗ ನಾನು ಕಾಂಪ್ರಮೈಸ್ ಇಲ್ಲ ಲೋಕೇಶ್ ಅವರು, ನನಗೆ ನನ್ನ ಕಾಲೇಜು ಏನೋ ಸಿಗ್ಬೇಕು, ಮತ್ತೆ ಈ ತರ ಆಗಿದೆ, ಏನು ಸುಮ್ಮನೆ ನಮಗೆ ಹೊಡೆದಿದ್ದಲ್ಲ ಯಾಕೆ, ಅದಕ್ಕೆ ಕಾಂಪ್ರಮೈಸ್ ಬೇಡ, ನಾವು ಎಫ್ಐಆರ್ ಮಾಡಿಸ್ತೀವಿ ಅಂತ ಹೇಳಿರೋದು. ಆಯ್ತು, ಈಗ ಕೇಸ್ ದಾಖಲಿಸಿಕೊಂಡ್ರು, ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ? ಯಾರನ್ನು ಮಾಡಿಲ್ಲ ಸರ್. ಇವತ್ತು ನಾವು ಟಿವಿ ನ್ಯೂಸ್ಗೆ ಹಾಕಿದ್ಮೇಲೆ ಇವತ್ತು ಬೆಳಿಗ್ಗೆ ಉಪ್ಪಿನಗಡಿಯಿಂದ ಹಿತೇಶ್ ಸರ್ ಯೋಗರಾಜ್ ಸರ್ ಬಂದಿದ್ರು. ಬಂದು ಹಿತೇಶ್ ಸರ್ ಮತ್ತು ಯೋಗರಾಜ್ ಸರ್ ಇವತ್ತು ಕೇಸ್ ಅವ್ರು ಮಾಡಿಸ್ತೀವಿ ಅಂತ ಬರ್ದುಕೊಂಡು ಮೇಲೆ ಸೈನ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗ 10 ಗಂಟೆ ಮೇಲೆ ಇವತ್ತು ಘಟನೆ ನಡೆದು 2 ದಿವಸ ಆಯ್ತು. ಇವತ್ತಿಗೆ 4 ದಿವಸ 27ನೇ ತಾರೀಕಿಗೆ ಆಗಿದೆ. ಎಲ್ಲರೂ ಸೇರಿ ಘಟನೆಯನ್ನು ಮುಚ್ಚಿ ಇಟ್ಟಿದ್ದಾರೆ. ಹೌದು ಸರ್. ನಾನು ಬಂದ ಹಬ್ಬದವ್ರ ಹತ್ರ ಅವ್ರು ಮಾತಾಡಿದಾರಂತೆ ಸರ್, ಕರೆಸಿ ಬಿಟ್ಟು ಮಾತಾಡಲ್ಲ ಅವ್ರಿಲ್ಲ, ನಾನು ಬರುವಾಗ ಅಲ್ಲಿ ಯಾರು ಇರ್ಲಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರಂತೆ ಸರ್. ಓಹೋ, ನೀವು ಸುಳ್ಳು ಹೇಳ್ತಾ ಇದ್ದೀರಂತ ಬೇರೆ ಹೇಳ್ತಾ ಇದ್ದಾರೆ. ಹೌದು, ಆಟೋದವನಿಗೆ ಇದ್ರಂತೆ ಸರ್, ಅಲ್ಲಿ ಯಾರು ಇರ್ಲಿಲ್ಲ, ಅವರನ್ನು ನಾನು ಎಣಿಸ್ಕೊಳ್ಳೋದು ಅವ್ರು ಸುಳ್ಳು ಹೇಳ್ತಾ ಇರೋದು ಅಂತ ಆಟೋದವನ್ನ ಮಾಹಿತಿ ಕೊಟ್ಟಿದ್ದಾರೆ ಸರ್. ಈಗ ಅವರು ನಮ್ಗೆ ಕೇಳ್ತಾ ಇರೋದು, ನಿನ್ನ ಕೆಲಸದವರಲ್ಲಿದ್ದಾರೆ ಅವರನ್ನು ಒಪ್ಪಿಸು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂಬೋದು. ಆ ಗಲಾಟೆ ಮಧ್ಯದಲ್ಲಿ ನನಗೆ ಅವ್ರದ್ದು ಕಾಲುತ್ತಾಗಿ ತುಂಬಾ ಬ್ಲೀಡಿಂಗ್ ಆಗ್ತದೆ. ನಾನಾಗಿ ಆಸ್ಪತ್ರೆಯಲ್ಲಿ ಇದ್ದೀನಿ. ಓಕೆ. ಈಗ ನೀವು ಆಸ್ಪತ್ರೆಯಲ್ಲಿ ಇದ್ದೀರಿ. ಈಗ ಆಸ್ಪತ್ರೆಯಲ್ಲಿ ಬೇರೆ ಯಾರಿದ್ದಾರೆ ನಿಮ್ ಜೊತೆಗೆ ಈಗ ನಿಮ್ಮನ್ನು ನೋಡಿಕೊಳ್ಳಿಕ್ಕೆ? ನನ್ನ ಗಂಡ ಇದ್ದಾರೆ ಸರ್. ಗಂಡ ಅವ್ರ ಹೆಸರೇನು? ಶ್ರೀಜು ಅವರಿಗೊಮ್ಮೆ ಫೋನ್ ಕೊಡ್ತೀರಾ? ಕೊಡ್ಬೋದಾ ಸರ್? ಎಸ್, ಕೊಡಿ. ಹಲೋ ಶ್ರೀಜು ಅವರೇ. ಎಸ್, ಇದು ಯಾಕೆ ಈ ಘಟನೆ ನಡೀತು, ಏನಾಯ್ತು ಶ್ರೀಜು ಅವರೇ? ಘಟನಾ ಸ್ಥಳಕ್ಕೆ ಫೋನ್ ಬಂತು. ಫೋನ್ ಬರುವಾಗ ನಾನು ಐಟಮ್ ಎಲ್ಲ ಹೊರಗಿದ್ರಿಂದ ಮನೆಯವ್ರಿಗೆ ಹೋದ್ರು. ಆಮೇಲೆ ಪೊಲೀಸರು ನನಗೆ ಫೋನ್ ಮಾಡಿ ವಿಷಯ ಗೊತ್ತಾಗಿತ್ತು. ಇದು ಈಗ ನಿಮ್ಮ ಕರುವನ್ನು ನೀವು ದಿನ ನಿಮ್ಮ ಮನೆಯಿಂದ ನಿಮ್ಮ ಅಂಗಡಿಗೆ ಕರ್ಕೊಂಡು ಹೋಗಿ ತಿರ್ಗಾ ಸಂಜೆ ಅದನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀರಾ, ಹಾಗೇನಾ? ನಿಮ್ಮ ಕರು ಇತ್ತಲ್ಲ, ಕರುವನ್ನು ನಿಮ್ಮ ಮನೆಯಿಂದ ನಿಮ್ಮ ಅಂಗಡಿಗೆ ದಿನಾಲು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಮೇಯಿಸ್ಲಿಕ್ಕೆ. ನಿಮ್ಮ ಅಂಗಡಿ ಪಕ್ಕ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದದಾ? ಈಗ ಈ ಹಲ್ಲೆ ಮಾಡಿದವರು, ಹೊಡೆದವರಲ್ಲಿ ಒಬ್ಬರು ನಿಮ್ಮ ಈಗ ಏನು ಪತ್ನಿಗೆ ಪರಿಚಯದವರಂತೆ ಅಲ್ವಾ? ಈಗ ಊರಿನವರು ಪರಿಚಯದವರು ಆಗಿ ಕೂಡ ಯಾಕೆ ಈ ರೀತಿ ಅಟ್ಯಾಕ್ ಮಾಡಿದ್ರು ಶ್ರೀಜು ಅವರೇ? ಈಗ ಪೊಲೀಸರು ಈ ಘಟನೆ ನಡೆದ ದಿವಸವೇ ನೀವು ಪೊಲೀಸರಿಗೆ ಮಾಹಿತಿ ಕೊಟ್ರಾ? ಏನು? ನಾನು ಬರೋಕ್ಕಿಂತ ಮುಂಚೆ ಪೊಲೀಸೇ ಬಂದಿದ್ರು. ನೀವಲ್ಲಿ ಬರೋದಕ್ಕಿಂತ ಮೊದಲು ಪೊಲೀಸರೇ ಬಂದಿದ್ರು. ಮತ್ತೆ ಯಾಕೆಂತ ಅವ್ರು ಕೇಸ್ ದಾಖಲಿಸಿಕೊಳ್ಳಿಲ್ಲ? ಅದು ನಮಗೆ ಅರ್ಥ ಆಗ್ತದೆ ವಿಷಯ ಅಂತ. ಹೌದಾ?
ಆಯ್ತು, ಈಗ 3-4 ದಿವಸ ಆಯ್ತಲ್ಲ, ಈಗ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ? ಅದು ನಮಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. FIR ಇವತ್ತು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ. ಇವತ್ತು FIR ಮಾಡ್ತೇನೆ ಅಂತ ಹೇಳಿರುವಂತದ್ದಾ? ಹೌದು. ಓಹೋ ಹೋ. ಅಂದ್ರೆ ಈ ಮಧ್ಯೆ ಯಾರಾದ್ರೂ ನಿಮ್ಮ ಹತ್ರ ರಾಜಿ ಮಾಡ್ಬೇಕಂತ ಬಂದ್ರಾ? ರಾಜಿ ಮಾಡ್ತೀನಿ ಅಂತ ಯಾರು ಬರ್ಲಿಲ್ಲ ಸರ್. ಸೊ ಈಗ ನೀವು ಸಾಕುವ ದನ ಅಂತ ನಿಮ್ಮ ಆಸುಪಾಸಿನವರಿಗೆಲ್ಲ ಗೊತ್ತಿತ್ತದು ನೀವು ಸಾಕುವ ದನ ಅಂತ? ನಾವು ಈಗ 1.5 ವರ್ಷದಿಂದ ದಿನ ತಗೊಂಡೋಗಿ ಎಷ್ಟು? 1.5 ವರ್ಷದಿಂದ? 1.5 ವರ್ಷದಿಂದ ಜನಗೆ ತಗೊಂಡೋಗಿ ಸಂಜೆ ಹೋಗ್ತಾರೆ. 1.5 ವರ್ಷದಿಂದ ಪ್ರತಿನಿತ್ಯವೂ ನಿಮ್ಮ ಕರುವನ್ನು ನೀವು ಅಂಗಡಿಗೆನೆ ಕರ್ಕೊಂಡು ಬಂದು ಅಂಗಡಿ ಸುತ್ತಮುತ್ತ ಕಟ್ತಾ ಇದ್ದೀರಿ? ಅಲ್ಲೇ ಸುತ್ತಮುತ್ತ ಕಟ್ತಾ ಇದ್ದೀರಿ 1.5 ವರ್ಷದಿಂದ? 1 ವರ್ಷದಿಂದ. 1 ವರ್ಷ ಆಯ್ತು ನಮಗೆ ಗಿಫ್ಟ್ ಕೊಟ್ಟಿರೋದು. ಅದಕ್ಕೆ ನಾವು ದಿನ ಎಲ್ಲರಿಗೂ ಗೊತ್ತು. ಅದು ಪೊಲೀಸರು, ಹೈವೇ ಪೊಲೀಸರು ನಮ್ಮ ಅಂಗಡಿ ಹತ್ರ ನಿಲ್ಲೋದು. ಏನು ವ್ಯಾಪಾರ ಮಾಡ್ತೀರಿ ಬಿಜು ಅವರೇ? ಫ್ರೂಟ್ಸ್ ವ್ಯಾಪಾರನಾ ನಿಮ್ದು? ಹೌದು. ಓಕೆ. ಮತ್ತೆ ಮನೆಯಲ್ಲಿ ಬೇರೆ ಚಾ ಕಾಫಿ ಎಲ್ಲ ಉಂಟು. ಹೌದಾ? ರಸ್ತೆ ಬದಿಯಲ್ಲಿ? ಹೌದು. ಓಕೆ. ನೀವು ರಸ್ತೆ ಬದಿಯಲ್ಲಿ ನಿಮ್ಮ ಈ ಅಂಗಡಿಯ ಜೊತೆಗೇನೆ ನಿಮ್ಮ ಈ ಕರುವನ್ನು ತಂದು ಅಲ್ಲಿ ಮೇಲಿಕ್ಕೆ ಕಟ್ತಾ ಇದ್ದೀರಿ? ಹೌದು. 1 ವರ್ಷದಿಂದ ಕಟ್ತಾ ಇದ್ದೀರಿ? ಹೌದು. ಊರಿನವರಿಗೆಲ್ಲ ಗೊತ್ತು? ಎಲ್ಲರಿಗೂ ಗೊತ್ತು. ಆದ್ರೂ ದಾಳಿ ಮಾಡ್ತಾರೆ? ಆಶ್ಚರ್ಯ ಆಗ್ಲಿಲ್ಲ ನಿಮ್ಗೆ? ನಿಮ್ಮನ್ನು ಪ್ರತಿನಿತ್ಯ ನೋಡೋವರೇ ಬಂದು ನಿಮ್ಗೆ ಗೊತ್ತಿದ್ದವರೇ ಈ ರೀತಿ ಮಾಡ್ತಾರಂತ ಆಗುವಾಗ ಇದು ನ್ಯಾಯ ಸಿಗಬೇಕು. ಈಗ ಮಂಗಳಸೂತ್ರ ಕಳೆದು ಹೋದದ್ದು ಸಿಗಲಿಲ್ಲ? ಆಯ್ತು ಬಿಜು ಅವರೇ, ಈಗ ಪೊಲೀಸರು ಏನಾದ್ರು ಇವತ್ತು ಏನ್ ಹೇಳಿದ್ರು? ಇವತ್ತು ಈಗ ಮಾಡ್ತೀವಿ ಅಂತ FIR ಮಾಡ್ತೇವೆ ಅಂತ ಇವತ್ತು ಹೇಳಿದ್ದಾರೆ. ಈಗ ನಿಮ್ಮ ಪತ್ನಿಯ ಬಿಜು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಉಂಟು? ತುಂಬಾ ಇದೆಯಾ? ಓಕೆ. ಥ್ಯಾಂಕ್ ಯು. ಎಸ್, ಇದು ಏನೆಲ್ಲ ಘಟನಾವಳಿಗಳು ಈ ಕರಾವಳಿಯಲ್ಲಿ ನಡೀತದೆ ನೋಡಿ. ಇದು ಪರಿಚಿತರೇ ಊರಿನವರೇ ಗೊತ್ತಿದ್ದವರೇ ಅಲ್ಲೇ ಮಾಡ್ತಾರೆ ನೋಡಿ. ಇಬ್ಬರು ಹೇಳ್ತಾರೆ, ನಾವು ಕಳೆದ 1 ವರ್ಷದಿಂದ ನಮ್ಮ ಮನೆಯ ಸಾಕು ಕರುವನ್ನು ನಾವು ಮನೆಯಿಂದ ಅಂಗಡಿಗೆ ಬರುವಾಗ ಅದನ್ನು ಕರ್ಕೊಂಡು ಬರ್ತಾ ಇದ್ದೆವು, ಅಂಗಡಿ ಸುತ್ತಮುತ್ತ ಮೇಲಿಗೆ ಕಟ್ತಾ ಇದ್ದೇವೆ ಅಂತ. ಏನು ಪೇಟೆ ಪಟ್ಟಣ ಅಲ್ಲ, ನೆಲ್ಯಾಡಿ ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಪ್ರದೇಶ. ಅಲ್ಲಿ ನೀವೆಲ್ಲ ಓಡಾಡೋ ಸಂದರ್ಭದಲ್ಲಿ ನೋಡಿರ್ತೀರಿ, ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಜೂಪಡಿ ಥರದ್ದು ಅಂಗಡಿಗಳಿರ್ತವೆ. ಫ್ರೂಟ್ಸ್ ಮಾರ್ತಾ ಇರ್ತಾರೆ, ಕಾಫಿ ಟೀ ಮಾರ್ತಾ ಇರ್ತಾರೆ, ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಾರೆ. ಆಸುಪಾಸಲ್ಲೆಲ್ಲ ಬೇಕಾದಷ್ಟು ಕಾಡು ಬಯಲು ಪ್ರದೇಶಗಳು, ಅಂಥ ಪ್ರದೇಶದಲ್ಲಿ ಸಾಕಷ್ಟು ದನಕರುಗಳು ಓಡಾಡಿಕೊಂಡು ಕೂಡ ಇರುತ್ತೆ. ಇವರ ಸಾಕು ದನದ ಕರುವನ್ನು ತಂದು ಮೇಲಿಕ್ಕೆ ಕಳೆದ 1 ವರ್ಷದಿಂದ ತಂದು ಕಟ್ತಾ ಇದ್ದರು, ತಿರ್ಗಾ ಕೊಂಡೋಗ್ತಾ ಇದ್ದರು, ಕೆಲವೊಮ್ಮೆ ಅಂಗಡಿಯಲ್ಲೇ ಕಟ್ತಾ ಇದ್ದರು ರಾತ್ರಿ ಕೂಡ. ಸೊ ಗೊತ್ತಿದ್ದವರೇ ಈ ರೀತಿ ದಾಳಿ ಮಾಡ್ತಾರೆ. ಆಯಿತು, ದಾಳಿ ಮಾಡಿ ಆ ಮಹಿಳೆಗೆ ದಾಳಿ ಮಾಡಿ ಅವರ ಮಂಗಳಸೂತ್ರವನ್ನು ಕಿತ್ತುಕೊಳ್ತಾರಂತ ಹೇಳಿದ್ರೆ, ಈಗ ಮಂಗಳಸೂತ್ರ ಅನ್ನೋದಕ್ಕೆ ಕೇವಲ ಅದು ಮಂಗಳಸೂತ್ರ ಮಾತ್ರ ಅಲ್ಲ, ಅದಕ್ಕೆ ಒಂದು ಪಾವಿತ್ರ್ಯತೆ ಇದೆ ಅಲ್ವಾ? ಎಸ್, ನಾನು ಮಾತನ್ನು ಮುಗಿಸುವ ಮೊದಲು ಇಲ್ಲಿ ಬಿಜು ಅವರು ಮಾತನಾಡಿದ್ದು ಇದೆ, ಅದನ್ನೊಂದು ಬಾರಿ ನೋಡೋಣ. ಬಿಜೆಪಿ ಎಂತಾಗಿದೆ? ನಾನು ಪೆರಿಶಾಂತಿಯಿಂದ ನಾನು ಸಾಕ್ತಾ ಇರುವ ಜೋರ್ ಹೇಳಿ 1.5 ವರ್ಷದಿಂದ ನಾನು ಸಾಕ್ತಾ ಇರುವ ನನ್ನ ಕರು ಇದು. ಪೆರಿಶಾಂತಿಯಿಂದ ನಾನು ಮತ್ತು ನನ್ನ ಕೆಲಸದವರು ಅಣ್ಣ ಸೇರಿ ಮನೆಗೆ ಕರ್ಕೊಂಡು ಬರ್ತಾ ಇರುವಾಗ ಬಿಜೆಪಿಯವರು ಬಜರಂಗ ದಳದ ಜನ ಅಂತ ಹೇಳ್ಕೊಂಡು ಕೊಕ್ಕಡದವರು ಬೊಲೊರೋ ಮತ್ತು ಒಂದು ಕಾರಲ್ಲಿ ಬಂದು ನನ್ನ ಕೆಲಸದವನಿಗೆ ಹೊಡೆದ್ರು. ನಾನು ಅದಕ್ಕೆ ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಾವು ಸಾಕ್ತಾ ಇರುವ ಕರು ಇದು ಹೆಣ್ಣು ಕರು, ಯಾರಿಗೆ ಬೇಕಾದರೂ ಕೇಳಿ ಅಂತ ಹೇಳಬೇಕಂದ್ರೆ ಅವರು ಇಲ್ಲ ನೀವು ಕಡಿಯೋಕ್ಕೆ ತಗೊಂಡು ಹೋಗ್ತಿದ್ದಾರೆ ಹೇಳ್ಬಿಟ್ಟು ನನಗೂ ಮತ್ತು ನನ್ನ ಕೆಲಸದವನಿಗೆ ಹೊಡೆದು ಕತ್ತಿ ಮತ್ತು ನೋಡಿ ಇದು ಸೈಕಲ್ ರಾಡು
ಇದರಲ್ಲಿ ಹೊಡೆದ್ಬಿಟ್ಟು ನಾನು ಪೊಲೀಸ್ ಒಪ್ಪಿಗೆ ಫೋನ್ ಮಾಡ್ಬೇಕಂದ್ರೆ ಬಿಸಾಡ್ಬಿಟ್ಟು ಹೋದ್ರು. ಇವಳು ಫೋನ್ ಮಾಡ್ತಾ ಇದ್ದಾಳೆ ಓಡ್ರು ಅಂತ ಹೇಳಿ ಒಬ್ಬ ಅದರಲ್ಲಿ ಕತ್ತಿಯಲ್ಲಿ ನಮ್ಮ ಅಣ್ಣನ ಕೈಗೆ ಎಳೆದು ಓಡೋಗಿದ್ದೇನೆ. ನಾನು ಪೊಲೀಸಿಗೆ ಫೋನ್ ಮಾಡಿದಾಗ ಓಡೋಗಿ ನನಗೆ ಗೊತ್ತುಂಟು ಕೊಕ್ಕಡದ ಮಹೇಶ್ ಅನ್ನುವರು ಒಬ್ರು ಕುಳ್ಳ ಇದ್ದಾರೆ, ಮತ್ತೆ ಬೇರೆ ತುಂಬಾ ಜನಗಳಿದ್ರು. ಎಲ್ಲಾ ಜನಗಳು ನನಗೆ ಗೊತ್ತುಂಟು. ಅವರೊಟ್ಟು ಎಷ್ಟು ಮಂದಿ ಇದ್ದಿರ್ಬೇಕು? ಅವರೊಂದು 10 ಜನ ಇದ್ರೆ, ಒಂದು ಬೊಲೊರೋ ಗಾಡಿ ಮತ್ತು ಇನ್ನೊಂದು ಕಾರಲ್ಲಿ ಬಂದು ನಮಗೆ ಅಡ್ಡ ಹಾಕಿ ಹೊಡೆದಿರೋದು. ಇದಕ್ಕೆ ತಕ್ಕದಾದ ಪರಿಹಾರ ಆಗ್ಲೇಬೇಕು. ನಾವು ಈ ಊರಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ವಾ? ಈ ತರ ಡ್ರೆಸ್ ಅಲ್ಲಿ ಅವ್ರು ಅರ್ಧ ಹಾಕಿರೋದು, ಅವ್ರು ಹಿಡಿದು ಎಳೆದಾಗ ಅರ್ಧ ಹೋಗಿರೋದು. ನನ್ನ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಕಿತ್ತಾಕಿದ್ದಾರೆ ನೋಡಿ. ಇಲ್ಲಿ ಹೊಡೆದಿರೋದು, ಒಂದು ಕಿವಿಯಲ್ಲಿ ಇದ್ದ ಕಿವಿ ಓಲೆನೆ ಬಿತ್ತೋಯ್ತು ನೋಡಿ. ಈ ತರ ಮಾಡಿದ್ರೆ ನಾವು ಹೇಗೆ ಬದುಕೋದು ಹೇಳಿ ಸರ್? ನಮಗೆ ಇದಕ್ಕೆ ಇದು ಬಿಜು ಅವರು ತನಗಾದಂಥ ನೋವನ್ನು ಹೇಳಿಕೊಂಡಿರುವಂಥ ವಿಚಾರ. ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗಿದೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.